ಮೂವತ್ತೊಂದು ಸಮರ್ಪಣೆ ವಾಹ ವಿಶೇಷವಾದ ಮಹೋತ್ಸವ ಕಾರಣ ನಮ್ಮ ಧ್ವಜಮರ ಕೊಡಿ ಏರಿದೆ ಉತ್ಸವ ಆ ಕಾರಣ ಉತ್ಸವ ಕಾರಣ ಹೆಣ್ಣು ಕೋಟಿ ದೇವಜನ ಮಾತ ಈ ಕುಟುಂಬದಿಂದ ಈ ಕ್ಷೇತ್ರ ಬಂದಿದೆ ಮಹೋತ್ಸವ ಮಾದ ಸ್ವೀಕಾರ ಆ ಹಿರಿ ದೇವರು ಶಾಸ್ತ್ರ ಅದಕ್ಕೋಸ್ಕರವಾದ ಧ್ವಜ ಆರೋಹಣ ಮತ್ತು ಉತ್ಸವ ಮಹೋತ್ಸವ ಆ ಧ್ವಜ ಸ್ಥಿರ ಪ್ರತಿಷ್ಠಾಪನೆ ಮಾತಾ ಸಂಪೂರ್ಣ ಮಾತಾ ವೃಕ್ಷಧಾನ ದಂಡದ ಮಾತ್ರೆಗಳ ದೇವರ ಆರೋಗ್ಯ ಕ್ಷೇಮವನ್ನು ಫಲಕರ ಸಮೃದ್ಧಿ ಮತ್ತು ಗ್ರಾಮದ ಲೋಕ ಕೊಟ್ಟು ಮಾತಾ ದೇವರ ಪ್ರಾರ್ಥನೆ ಮಾಡಿದಾಗ ಮಹೇಶ್ವರ ಮಹಾಲಕ್ಷ್ಮಿ ಮಾತನಾಡ್ತಾರೆ ಸರ್ವೇಭ್ಯೋ ದೇವೇಭ್ಯೋ
Nada